ಈಗ ನಾವು ಪುತ್ತೂರಿಗೆ ಹೊರಟಿದ್ದೇವೆ. ಯಾಕೆಂತ ಹೇಳಿದ್ರೆ ಮಗುವಿಗೆ ಗೆಜ್ಜೆ ತಗೊಳ್ಳುವ ಅಂತ. ಅಕ್ಕ ಹೇಳ್ತಿದ್ದಾರೆ ಭಾವನ ಹತ್ರ ಅಂಗಿ ಹಾಕ್ಲಿಲ್ಲ, ಮಂದಿರ ಆದ್ರೂ ಹಾಕಿದ್ದ. ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇಂದ ಫೋಟೋಸ್ ಬಂದಿದೆ. ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಗಿಫ್ಟ್ ಏನು ಅಂತ ಕೇಳಿದ್ರಿ, ಸೊ ಅದನ್ನ ನಾನು ಯಾರಿಗೂ ಹೇಳಿಲ್ಲ, ಸಸ್ಪೆನ್ಸ್ ಆಗಿರ್ಲಿ, ನೋಡುವ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸೊ ಈಗ ನಾವು ಪುತ್ತೂರಿಗೆ ಹೊರಟಿದ್ದೇವೆ. ಯಾಕೆಂತ ಹೇಳಿದ್ರೆ ಮಗುವಿಗೆ ಗೆಜ್ಜೆ ತಗೊಳ್ಳುವ ಅಂತ, ಬೆಳ್ಳಿಯ ಗೆಜ್ಜೆ. ಸೊ ಯಾಕೆ ಇಷ್ಟು ಲೇಟ್ ಅಂತ ಹೇಳಿದ್ರೆ, ಹೇಳ್ತಾರಲ್ಲ ಹೆಣ್ಮಕ್ಳು 10 ತಿಂಗಳಲ್ಲಿ 10 ಹೆಜ್ಜೆ ಇರ್ತಾರೆ ಅಂತ. ಈಗ 10 ತಿಂಗಳು ಹಿಡಿತು ಅಂದ್ರೆ ಫುಲ್ ಆಗ್ಬೇಕಷ್ಟೇ. 9 ತಿಂಗಳು ಕಳೆದು 10 ತಿಂಗಳು ರನ್ನಿಂಗ್ ಆಗ್ತಾ ಉಂಟು. ಸೊ ಈಗಲೇ ತೆಗೆದ್ರೆ ಬೆಟರ್ ಅಲ್ವಾ ಅಂತ ಹೇಳಿ ಈಗ ತೆಗಿಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಪುತ್ತೂರಿಗೆ ಹೋಗೋದು ಮೋಸ್ಟ್ಲಿ RK ಜ್ಯುವೆಲ್ಲರಿ ನಾವೆಲ್ಲ ಪರ್ಚೇಸ್ ಮಾಡೋದಲ್ಲೇ. ಸೊ ಅಲ್ಲಿ ಹೋಗ್ತಾ ಇದ್ದೇವೆ ನಾವಿವಾಗ, ನಾನು ಲಕ್ಷ್ಮಿ ನನ್ನ ಹಸ್ಬೆಂಡ್. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಎಸ್, ನಾನು ನನ್ನ ಹಸ್ಬೆಂಡ್ ನನ್ನ ಮಗು. ಸೊ ನಾವು ಪುತ್ತೂರಿಗೆ ಹೋಗ್ತಾ ಇದ್ದೇವೆ. ನಾವು ಯಾವಾಗಲೂ ಹೋಗೋದು RK ಜ್ಯುವೆಲ್ಲರಿಗೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನನ್ನ ಕರಿಮಣಿ ಮಾಡಿಸಿದ್ದು ತುಂಬ ಜನ ಕೇಳಿದ್ದಲ್ವಾ, ಕರಿಮಣಿ ಮಾಡಿಸಿದ್ದು ಎಲ್ಲಿ ಅಂತ, ಲಾಂಗ್ ಕರಿಮಣಿ. ಸೊ ಅದು ಇವರೇ ಮಾಡಿ ಕೊಟ್ಟಿರೋದು. ಸೊ ಹಾಗಾಗಿ ನಾವು ಮೊದಲಿಂದು ನನ್ನ ಸೀಮಂತಕ್ಕೆ ಆಗಿರ್ಬೋದು, ಸೊ ಎಲ್ಲ ಮಗುವಿಗೆ ನಾಮಕರಣಕ್ಕೆ ಆಗಿರ್ಬೋದು ಎಲ್ಲ ಇಲ್ಲಿಂದಲೇ ಪರ್ಚೇಸ್ ಮಾಡಿರೋದು. ಸೊ ನಾವು ಗೆಜ್ಜೆಯನ್ನು ಸೆಲೆಕ್ಟ್ ಮಾಡ್ತಾ ಇದ್ವಿ. ಯಾವುದು ಗೆಜ್ಜೆ ಅಂತಲೇ ನಮಗೆ ಕನ್ಫ್ಯೂಸ್ ಆಯಿತು, ಯಾವುದು ತಗೊಳ್ಳೋದು ಅಂತ. ಒಂದಕ್ಕಿಂತ ಒಂದು ಬೆಟರ್ ಇತ್ತು. ಸೊ ಹಾಗಾಗಿ ಯಾವ್ದು ತಗೊಳ್ಳೋದು ಅಂತ ಆಗಿಲ್ಲ. ಸಣ್ಣದಿದ್ರೆ ಒಳ್ಳೇದಲ್ವ, ಯಾಕಂತ ಹೇಳಿದ್ರೆ ಮತ್ತೆ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಮತ್ತೆ ಇದೆಲ್ಲ ಹಾಕಿ ನೋಡಿದ್ವಿ ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ಇದರಲ್ಲಿ ಮತ್ತೆ ನನ್ನ ಅಮ್ಮನಿಗೆ ಕಾಲ್ ಮಾಡಿದೆ ಕನ್ಫ್ಯೂಸ್ ಆಗಿ ಯಾವ ಗೆಜ್ಜೆ ತಗೊಳ್ಬೇಕು ಅಂತ. ಅವ್ರು ಹೇಳಿದ್ರು ಉರಿಗೆಜ್ಜೆ ಅಂತ. ಉರಿಗೆಜ್ಜೆ ಅಂತ ಹೇಳಿದ್ರೆ ಆ ಕಾಯಿ ಜಾಸ್ತಿ ಇರುತ್ತೆ ನೋಡಿ, ಕೊತ್ತಂಬರಿ ಟೈಪಲ್ಲಿ. ಸೊ ಮತ್ತೆ ಲಾಸ್ಟಿಗೆ ನಾವು ಅದನ್ನೇ ಚೂಸ್ ಮಾಡ್ಕೊಂಡ್ವಿ, ಉರಿಗೆಜ್ಜೆ ಅಂತ. ಸೊ ಇದಾದ್ರೆ ಸೌಂಡ್ ಬರ್ತಾ ಇರುತ್ತೆ. ಸೊ ಮಗು ಎಲ್ಲಿ ಹೋಗ್ತಾ ಇದೆ, ಏನು ಮಾಡ್ತಾ ಇದೆ ಎಲ್ಲ ಗೊತ್ತಾಗುತ್ತೆ. ಸೊ ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದ್ವಿ. ಇದುವೇ ನೋಡಿ RK ಜ್ಯುವೆಲ್ಲರಿ, ಶ್ರೀಧರಿ ಪಟ್ನಾ ಸೈಡಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ನಾವು ಮನೆಗೆ ಬಂದ್ವಿ. ನೈಟ್ ಆಗಿತ್ತು. ಹೋಗುವಾಗ 6 ಗಂಟೆ ಹೋಗಿದ್ದೇವೆ, ಬರುವಾಗ 8 ಗಂಟೆ ಆಗಿದೆ. ಎಲ್ಲ ಸೆಲೆಕ್ಷನ್ ಎಲ್ಲ ಮಾಡುವಾಗ, ಸೊ ಅವ್ರ ಹತ್ರ ಎಲ್ಲ ಮಾತಾಡಿ ಎಲ್ಲ ಬರುವಾಗ ಅಷ್ಟು ಹೊತ್ತಾಯಿತು. ಸೊ ನಾವೀಗ ನೋಡಿ ಮನೆಗೆ ಹೋಗ್ತಾ ಇದ್ದೇವೆ. ಸೊ ನೆಕ್ಸ್ಟ್ ಮನೆಗೆ ಬಂದ ನಂತರ ಇದು ನೆಕ್ಸ್ಟ್ ಡೇ ಮೋಸ್ಟ್ಲಿ, ನಂಗೆ ಯಾವಾಗಂತ ನೆನಪಿಲ್ಲ, ಬ್ಲಾಗ್ ಮಾಡೋದೇ ತುಂಬ ದಿನ ಆಯ್ತು. ಹಾಗಾಗಿ ಇದು ಫಿಶ್ ತಂದಿದ್ರು ಇವರು. ಸೊ ಡಿಸ್ಕೋ ಮೀನು, ಅದವರಿಗೆ ತವಾ ಫ್ರೈ ಅಂದರೆ ಇಷ್ಟ. ಸೊ ತವಾ ಫ್ರೈ ಮಾಡಿದೆ. ನೆಕ್ಸ್ಟ್ ನೋಡಿ, ನಮ್ಮ ಹಳೆ ಮನೆಯಲ್ಲಿ ಒಂದು ಫೋಟೋ ಸಿಕ್ತು ನೋಡಿ. ಇದು ಇವರ ಅಜ್ಜಿ ಅಂದ್ರೆ ನನ್ನ ಅತ್ತೆ ಮಾವನ ಅಮ್ಮ. ಹಳೆ ಮನೆಯಲ್ಲಿ ಕೆಲವು ಫೋಟೋಸ್ ಎಲ್ಲ ಉಂಟು. ಟಿಲ್ಲರ್ ಹೆಂಚಿಗೆ ಬಂದ್ಬಿಟ್ಟು ಟಿಲ್ಲರ್ ಹಳೆ ಮನೆಯಲ್ಲೆಲ್ಲ ಹೆಂಚಿನ ಎಕ್ಕಲ್ಲ ಎಲ್ಲಿ ಪಾಷಾನ ಹಳೆ ಮನೆಯದೆಲ್ಲ ಮುಂದು ನೆಟ್ಟಿತ್ತನ TV ಕ್ಲೀನ್ ಮಾತ್ರ ಶೋಕುಂಡು ಮಾರೆ. ಇಲ್ಲೆಲ್ಲ ಅಡಿಕೆ ಎಲ್ಲ ರಾಶಿ ಆಗ್ತದೆ. ಇಲ್ಲಿ ಏಣಿ ಕೂಡ ಉಂಟು, ಏಣಿ. ಎಂತಾದ್ರೂ ಹಳೆ ಕಾಲದ ಸಿಗ್ತದ ನೋಡುದು, ಎಂತ ಇಲ್ಲ. ಇಲ್ಲಿ ಒಂದು ಎಂತದ ಉಂಟು, ಭಯ ಆಗ್ತದೆ ಎಂತಾದ್ರೂ ಒಳಗಿದ್ರೆ. ಇಲ್ಲೆಲ್ಲ ಶೂ ಎಲ್ಲ ಇಟ್ಟಿದ್ದಾರೆ. ಇದು ಮೊದಲಿದು ಹಳೆ ಮನೆ, ನನ್ನ ಹಸ್ಬೆಂಡ್ ಇದ್ದು. ಅಲ್ಲೊಂದು ರೂಮ್ ಉಂಟು, ಇಲ್ಲಿ ಒಂದು ಅಡಿಗೆ ರೂಮ್. ಈ ಅಡಿಗೆ ರೂಮ್ ಯೂಸ್ ಮಾಡ್ತಾರೆ ಈಗ ಸಹ, ಅಡಿಗೆಗೆ ಯೂಸ್ ಮಾಡ್ತಾರೆ. ಊಟ ಎಲ್ಲ ಇಲ್ಲೇ. ಹೋಲು ಗೈಸ್, ಅದು ಆಲ್ರೆಡಿ ವಿಡಿಯೋ ಮಾಡಿದ್ದೇನಲ್ವಾ, ಗೆಜ್ಜೆ ತೆಗಿಲಿಕ್ಕೆ ಹೋಗೋದು. ಸೊ ಅದರ ನೆಕ್ಸ್ಟ್ ಡೇ ಇದು ವಿಡಿಯೋ ಕಂಟಿನ್ಯೂ ಆಗ್ತಾ ಉಂಟು. ಮತ್ತು ನನಗೆ ವಿಡಿಯೋ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ. ಸೊ ಇವತ್ತು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಈಗ ಸದ್ಯಕ್ಕೆ ತೋಟಕ್ಕೆ ಬಂದಿದ್ದೇನೆ. ಸೊ ನಾನು ಮತ್ತು ನನ್ನ ಹಸ್ಬೆಂಡ್ ಹುಲ್ಲೆಲ್ಲ ಆಗಿ
ಮತ್ತೆ ನೋಡುವ ವಿಡಿಯೋ ಏನಾದರೂ ವಿಷಯ ಸಿಗ್ತದ ಅಂತ ನೋಡ್ಬೇಕಷ್ಟೇ. ನೋಡುವ ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಸದ್ಯಕ್ಕೆ ಹುಲ್ಲಿನ ಕೆಲಸ ಉಂಟು. ಬಾಯ್. ಲಚ್ಚು 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 ಚೋಚೋ ಬಚ್ಚಿಗೆ ಊಟ ಮಾಡಿಸುವ ವಿಧಾನ. ಮಕ್ಕಳನ್ನು ಊಟ ಮಾಡಿಸುವ ವಿಧಾನ ನೋಡಿ ನೋಡಿ. ಭಾವ ಹೇಳ್ತಿದ್ದಾರೆ, ಇದು ಅಕ್ಕ ಹೇಳ್ತಿದ್ದಾರೆ ಭಾವನ ಹತ್ರ, ಅಂಗಿ ಹಾಕ್ಲಿಲ್ಲ ಮಂದಿರ ಆದ್ರೂ ಹಾಕಿದ್ದ. ಹೊಟ್ಟೆಗೆ ಮಂದಿರ ಹಾಕಿದ್ದಾರೆ. ನೀವೆಂತ ನಿಮ್ಮ ಗಂಡನಿದು ಮರ್ಯಾದೆಗೆ ಇದು? ಊಟ ಮಾಡಿಸುವಾಗೆಲ್ಲ ನೋಡ್ಬೇಕಿದೆಲ್ಲ. ದೂರ ದೂರ ಅಂತೋಡು ಗಾನು, ದೂರ ಕೈತಲ್ ದೂರಲ್ಲಿ. ಟಾಟಾ ಅಂಪುಲೆ, ಟಾಟಾ ಅಂಪುಲೆ ಮಾತಾಡಿಲ್ಲ. ಟಾಟಾ ಬಲ್ಲೆ, ಟಾಟಾ ಮಾಡಿ ಟಾಟಾ. ಅಂಗನವಾಡಿಗೆ ಹೋಗಿದ್ಯಾ? ಅಂಗನವಾಡಿಗೆ ಹೋಗಿದ್ಯಾ ಇವತ್ತು? ಅಂಗನವಾಡಿಗೆ ಹೋಗ್ತಾರೆ ಬಲ್ಲೆ, పోతే వాళ్ళే ನಮ್ಮ ಫುಲ್ ಉಡ್ಡು. ಟಾಟಾ ಟಾಟಾ ಅಂಪುಲೆ, ಟಾಟಾ ಅಂಪುಲೆ ಪೋಪ್ಪೆ, ಟಾಟಾ ಅಂಪುಲೆ. పోతారా? ಎಂತ ಉರ್ಕಿಗೆ ಮತ್ತು ನೂಲಿಗೆ ವ್ಯತ್ಯಾಸ ಗೊತ್ತಿಲ್ಲ ಇವರಿಗೆ. ಇದೆಂತ ಎಲ್ಲ ತೋರಿಸುದು. ಅಂಡ್ ಬೈ ಬೈ, ಗುಡ್ ನೈಟ್. ಮಾಮಿ ಬೀಡಿ ಕಟ್ಟಿಕೊಂಡು ಟಿವಿ ನೋಡುದು ಆತ ಮಾಮಿ? ಟಿವಿ ನೋಡುದು. ಆಂಡ ಕೆಲಸ ಪುರ ಇರ್ನಾನೆ ಆಂಡ ಮನೆ ತಂಟೆ ಜೆಪ್ಪರ್ 10 ಗಂಟೆ ಮುಟ್ಟ ಬೀಡಿ ಒಂದೊಂದೊಂದೊಂದೊಂದು ಬೀಡಿ ಕಟ್ಟದ್ ದುಡಿ ಪಾಪ. ಒಮ್ಮೆಗೆ ಬೀಡಿ ಕಟ್ಟದು, ಒಮ್ಮೆ ಮಲಗೋದು 11 ಗಂಟೆ ತನಕ ಹಾಗೆ ಆತಾ. ಆಣೆಂಕಲ್ ಜೆಪ್ಪ ಬಾಯ್. ಬೆಳಿಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೇನೆ. ನಿನ್ನೆ ನನಗೆ ಜಾಸ್ತಿ ವ್ಲಾಗ್ ಮಾಡಲಿಕ್ಕೆ ಆಗಿಲ್ಲ. ಈಗ ಲಚ್ಚನೆಲ್ಲ ಸ್ನಾನ ಮಾಡಿಸಿ ಬಟ್ಟೆ ಎಲ್ಲ ಹಾಕಿ ಇನ್ನು ಮಲಗಿಸೋದು. ಸೊ ನೋಡುವ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ. ಅವಳು ಸ್ವಲ್ಪ ಹಠ ಜಾಸ್ತಿ ಆಗಿದೆ, ಸೊ ಹಾಗಾಗಿ ಜಾಸ್ತಿ ವ್ಲಾಗ್ ಮಾಡಲಿಕ್ಕೆ ಆಗ್ತಿಲ್ಲ. ನೋಡುವ ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಓಕೆ, ನಿದ್ದೆ ಬರ್ತಿಲ್ಲ ಅಂತ ಅವಳಿಗೆ ಆಟ ಆಡ್ತಿದ್ದಾಳೆ. ಶಿ ಲಚ್ಚು 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 ಲಚ್ಚು. ಎಸ್, ನಿನ್ನೆ ಜಾಸ್ತಿ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ಇವತ್ತು ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಇದು ಇವತ್ತೇ ಹೋಗ್ಬೋದು ಮೋಸ್ಟ್ಲಿ. ಮತ್ತು ತುಂಬ ಜನ ನನಗೆ ಕಾಲ್ ಮೆಸೇಜ್ ಎಲ್ಲ ಮಾಡ್ತಾ ಇದ್ದೀರಿ. ಸೊ ಕಾಲ್ ಎಲ್ಲ ರಿಸೀವ್ ಮಾಡ್ತಾ ಇಲ್ಲ ನಾನು, ಯಾಕಂತ ಹೇಳಿದರೆ ಮಗಳು ಬಿಡ್ತಿಲ್ಲ ಕಾಲ್ ರಿಸೀವ್ ಮಾಡಲಿಕ್ಕೆ. ಸೊ ಕಾಲ್ ಯಾಕೆ ಮಾಡ್ತಿದ್ದಾರೆ ಅಂತ ಹೇಳಿದರೆ, ಅದೇ ನಾನು ಫೋಟೋ ಸ್ಪರ್ಧೆ ಹಾಕಿದ್ದೆ ಅಲ್ವಾ. ಸೊ ಅದಕ್ಕೆ ತುಂಬ ಕಾಲ್ ಬರ್ತುಂಟು. ನಾನು ದಯವಿಟ್ಟು ಕಾಲ್ ಮಾಡಬೇಡಿ, ಬೇಕಾದರೆ ಮೆಸೇಜ್ ಆದರೂ ಹಾಕಿ ಕಾಲ್ ಮಾಡಲಿಕ್ಕೆ ಹೋಗಬೇಡಿ. ನಾನು ಕಾಲ್ ರಿಸೀವ್ ಮಾಡೋದೇ ಇಲ್ಲ. ಸೊ ತುಂಬ ಕಡಿಮೆ ನಾನು ಕಾಲ್ ರಿಸೀವ್ ಮಾಡೋದು. ಮತ್ತೇನಂತ ಹೇಳಿದರೆ, ಅದೇ ತುಂಬ ಫೋಟೋಸ್ ಬಂದಿದ್ದರಿಂದ 450 ಫೋಟೋಗೆ ಸ್ಟಾಪ್ ಮಾಡಿದ್ದೇನೆ. 20ರ ತನಕ ಅಂತ ನಾನು ಡೇಟ್ ಕೊಟ್ಟಿದ್ದೆ ಫೋಟೋ ಕಳಿಸ್ಲಿಕ್ಕೆ, ಲಾಸ್ಟ್ ಡೇಟ್ ಅಂತ. ನಾನೊಂದು 100-200 ಫೋಟೋ ಬರ್ಬೋದು ಅಂದ್ಕೊಂಡದ್ದು. ಬಟ್ 450 ಫೋಟೋಗಳನ್ನು ಆಲ್ಮೋಸ್ಟ್ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಸೊ ಇದಕ್ಕೆ ಅದೇ 150+ ಲೈಕ್ ಬಂದರೆ ಅವಳನ್ನು ಸೆಲೆಕ್ಟ್ ಮಾಡ್ತೇನೆ. ಸೊ ತುಂಬ ಜನ ಹೇಳಿದ್ರಿ, ಏನು ಗೊತ್ತಾ, ಜನ ಮೆಚ್ಚಿದ ಜೋಡಿ ಅಂತ ಹಾಕಿದ್ದೀರಿ, ಬಟ್ ಲೈಕ್ಸ್ ಮೇಲೆ ಯಾಕೆ ಡಿಪೆಂಡ್ ಮಾಡಲಿಲ್ಲ ಅಂದರೆ, ಜನ ಮೆಚ್ಚಿದಂತ ಹೇಳಿದರೆ ಲೈಕ್ಸ್ ಅವರೆಲ್ಲ ಕೊಡೋದು,
ನೀವು ಯಾಕೆ ಚೀಟಿ ಹಾಕ್ತಾ ಇದ್ದೀರಾ ಅಂತ ಕೇಳಿದ್ರಿ. ಬಟ್ ಇದೊಂದು ಕ್ಲಾರಿಟಿ ಇಲ್ಲಿ, ಈಗ ನಿಮ್ಗೆ ಗೊತ್ತಿರುವ ಹಾಗೆ ಫೇಕ್ ಲೈಕ್ಸ್ ಅಂತ ಇದೆ ಅಲ್ವಾ. ಇನ್ಸ್ಟಾಗ್ರಾಮ್ ಅಲ್ಲಾದ್ರೆ ನಂಗೆ ಸಹ ಅದು ಗೊತ್ತಿರಲಿಲ್ಲ, ಮೊನ್ನೆ ಗೊತ್ತಾದದ್ದೆಲ್ಲ ಫೇಕ್ ಲೈಕ್ಸ್ ಫೇಕ್ ಫಾಲೋವರ್ಸ್ ಎಲ್ಲ ಬರ್ತಿದ್ದಾರೆ ಅಂತ. ಸೊ ಫೇಕ್ ಲೈಕ್ಸ್ ಅಂತ ಏನಂತ ಹೇಳಿದ್ರೆ, ಈಗ ಯೂಟ್ಯೂಬ್ ಅಲ್ಲಿ ಕೂಡ ಸ್ಟಾರ್ಟ್ ಆಗಿದೆ ಅಂತೆ ಫೇಕ್ ಲೈಕ್ಸ್. ಸೊ ನಾನೀಗ ಲೈಕ್ಸ್ ಮೇಲೆ ಡಿಪೆಂಡ್ ಮಾಡಿದ್ರೆ, ಅದು ಯಾರಾದ್ರೂ ಒಬ್ರು ತುಂಬಾ ಲೈಕ್ಸ್ ಬರ್ಬೇಕು ಅಂತ ಹೇಳಿ ಫೇಕ್ ಲೈಕ್ಸ್ ಅನ್ನ ಕ್ರಿಯೇಟ್ ಮಾಡಿದ್ರೆ, ಸೊ ಇದೆಲ್ಲ ಪ್ರಾಬ್ಲಮ್ ಆಗ್ಬಾರ್ದು ನೋಡಿ. ಎಲ್ರಿಗೂ ಅವಕಾಶ ಸಿಗ್ಬೇಕು ಅನ್ನೋ ಕಾರಣಕ್ಕೆ 150 ಮಿನಿಮಮ್ ಲೈಕ್ಸ್ ಅನ್ನ ಇಟ್ಟಿದ್ದೇನೆ ಅಷ್ಟೇ. ಸೊ ಅಷ್ಟು ಜನ ಆದ್ರೂ ಕಾಂಟ್ಯಾಕ್ಟ್ ಇರ್ತಾರಲ್ವಾ, ಸೊ ಅವರು ಲೈಕ್ಸ್ ಮಾಡಿಸ್ತಾರೆ ಅನ್ನೋದೊಂದು ಗ್ಯಾರಂಟಿ ಮೇಲೆ. ಎಸ್, ಅದಕ್ಕೋಸ್ಕರ ನಾನು ಲೈಕ್ಸ್ ಮೇಲೆ ಡಿಪೆಂಡ್ ಮಾಡಲಿಲ್ಲ ಚೀಟಿ ಹಾಕೋದು ಅಂತ. ಚೀಟಿಯಲ್ಲಿ ಯಾವುದೇ ರೀತಿಯ ಮೋಸ ಇಲ್ಲ, ಇನ್ನು ಹೇಳ್ಬೇಡಿ ನೀವು ಸೆಲೆಕ್ಟ್ ಮಾಡಿದ ಚೀಟಿಯ ಹಾಗೆ ಅಂತ. ಇಲ್ಲ, ನಂಗೆ ಇದು ಆಲ್ಮೋಸ್ಟ್ ಎಲ್ಲ ಪರಿಚಯ ಇಲ್ಲದವರೇ ನಂಗೆ ಕಳಿಸಿರೋದು. ಆಲ್ಮೋಸ್ಟ್ ಎಲ್ಲ 1-2-3 ಜನ ಪರಿಚಯ ಇದ್ದವರು ಕಳಿಸಿದ್ದಾರೆ, ಇಲ್ಲ ಅಂತ ಹೇಳುದಿಲ್ಲ. ಸೊ ಆಲ್ಮೋಸ್ಟ್ ನಂಗೆ ಪರಿಚಯ ಇಲ್ಲದವರೇ, ಅಂದ್ರೆ ಬೇರೆ ಬೇರೆ ಕಡೆಗಳಿಂದ, ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇಂದ ಫೋಟೋಸ್ ಬಂದಿದೆ. ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮತ್ತೇನಂತ ಹೇಳಿದ್ರೆ, ಅದೇ ಇದೊಂದು ಹೇಳಲಿಕ್ಕಿತ್ತು ನನಗೆ, ಯಾಕೆ ಲೈಕ್ಸ್ ಮೇಲೆ ನಾನು ಡಿಪೆಂಡ್ ಮಾಡಲಿಲ್ಲ ಅಂತ ಹೇಳಿ, ಎಲ್ರಿಗೂ ಅವಕಾಶ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ. ಮತ್ತೆ ತುಂಬಾ ಜನ ಮೆಸೇಜ್ ಮಾಡಿದ್ರಿ, ಕಾಲ್ ಮಾಡಿದ್ರಿ, ಏನಾದರೂ ರಿಸೀವ್ ಮಾಡಿಲ್ಲದ್ರೆ ದಯವಿಟ್ಟು ಕ್ಷಮಿಸಿ. ಮತ್ತೆ ತುಂಬಾ ಬಂದಿರೋದು 1000+ ಬಂದಿದೆ, ಕಾಲ್ ಆಗಿರ್ಬೋದು, ಮೆಸೇಜ್ ಆಗಿರ್ಬೋದು. ನನಗೆ ನೋಡಿ 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 ಸಾಕಾಗಿ ಹೋಗಿದೆ. ನೀವು ಅನ್ಕೊಳ್ಬೋದು ಯಾಕೆ ಅವ್ರು ರಿಪ್ಲೈ ಮಾಡ್ತಿಲ್ಲ ಅಂತ, ಬಟ್ ನಿಮ್ಗೆ ನಾನು ಒಬ್ಬಳೇ ರಿಪ್ಲೈ ಮಾಡಿಲ್ಲ. ಬಟ್ ನಾನು ತುಂಬಾ ಮೆಸೇಜ್ ಬರೋದ್ರಿಂದ ಅವರಿಗೆಲ್ರಿಗೂ ರಿಪ್ಲೈ ಮಾಡಿ ಸಾಕಾಗಿ ಹೋಗ್ತದೆ. ನೀವೇ ಅನ್ಕೊಳ್ಳಿ, ಯಾಕಂತ ಹೇಳಿದ್ರೆ ನಾನು ಸಣ್ಣ ಮಗು, 9 ತಿಂಗಳಷ್ಟೇ, 9-10 ತಿಂಗಳಾಯ್ತಷ್ಟೇ. ಸೊ ಅವಳನ್ನ ನೋಡ್ಕೊಳ್ಬೇಕು, ಇದೆಲ್ಲ ಒಬ್ಬಳೇ ಮಾಡಬೇಕು. ಸೊ ಯಾರಿಗೂ, ನನ್ನ ಹಸ್ಬೆಂಡ್ಗೆಲ್ಲ ಇದ್ರ ಬಗ್ಗೆ ಗೊತ್ತಿಲ್ಲ, ಎಡಿಟ್ ಮಾಡೋದೆಲ್ಲ ಗೊತ್ತಿಲ್ಲ. ಸೊ ನಾನು ಒಬ್ಬಳೇ ಮಾಡಬೇಕು, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಇದೆ. ನಾನು ಕಾಂಪಿಟೇಷನ್ಸ್ ಎಲ್ಲ ಇದ್ರೆ ಒಳ್ಳೇದಲ್ವಾ ಅಂತ ಹೇಳಿ ಇದನ್ನೊಂದು ಕಾಂಪಿಟೇಷನ್ ಇಟ್ಟಿದ್ದೇನೆ. ಮತ್ತೆ ಗಿಫ್ಟ್ ಏನು ಅಂತ ಕೇಳಿದ್ರಿ, ಸೊ ಅದನ್ನ ನಾನು ಯಾರಿಗೂ ಹೇಳಿಲ್ಲ, ಸಸ್ಪೆನ್ಸ್ ಆಗಿರ್ಲಿ, ನೋಡುವ. ಕೊರಿಯರ್ ಮಾಡ್ತೇನಲ್ಲ, ಸೊ ನೀವು ಅನ್ಬಾಕ್ಸಿಂಗ್ ಮಾಡಿದ್ರೆ, ಅನ್ಬಾಕ್ಸಿಂಗ್ ವಿಡಿಯೋ ಕಳಿಸಿದ್ರೆ ನಾನು ಖಂಡಿತ ಅದನ್ನು ಕೂಡ ವ್ಲಾಗಲ್ಲಿ ಹಾಕ್ತೇನೆ. ಮತ್ತೆ ಡಿಫ್ರೆಂಟ್ ಆಗಿರ್ಲಿ ಅಂತ ಡಿಫ್ರೆಂಟ್ ಗಿಫ್ಟ್ ಅನ್ನ ಚೂಸ್ ಮಾಡಿದ್ದೇನೆ. ನೋಡುವ, ನಾನು ನಿಮ್ಗೆ ಹೇಳಿದ್ರೆ ಕ್ಲೂ ಕೊಟ್ಟರೆ ಗೊತ್ತಾಗುತ್ತೆ, ಸೊ ಹಾಗಾಗಿ ನಾನು ಹೇಳೋದಿಲ್ಲ. ಸೊ ಎಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ದೆ. ಸೊ ನಾಳೆ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬೈ, ಟೇಕ್ ಕೇರ್.